ಕೋವಿಡ್-19 ಬಳಿಕ ಇಡೀ ಜಗತ್ತಿನ ಉದ್ಯಮ ಕ್ಷೇತ್ರದ ಚಿತ್ರಣ ಬದಲಾಗಿದೆ. ಇದೀಗ ವೋಕಲ್ ಫಾರ್ ಲೋಕಲ್ ಎನ್ನುವಂತಹ ಕಾನ್ಸೆಪ್ಟ್ ಹೆಚ್ಚಾಗಿ ಪ್ರಚಲಿತಕ್ಕೆ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಪ್ಲಾಸ್ಟಿಕ್ ಪ್ಯಾಕಿಂಗ್ ಡಿಸೈನಿಂಗ್ ಫೀಲ್ಡ್ ನಲ್ಲಿ ತನ್ನದೇ ಆದಂತಹ ಒಂದು ಬ್ರ್ಯಾಂಡ್ ಅನ್ನು ಕ್ರಿಯೇಟ್ ಮಾಡಿರುವ ಗುರುದೇವ್ ರಿಟೇಲ್ಸ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸದೊಂದು ಪ್ರಯತ್ನಕ್ಕೆ ಮುಂದಾಗಿದೆ. ಇದೀಗ ಮಾರುಕಟ್ಟೆಗೆ ಪ್ಯಾಕ್ ಸ್ಮಾರ್ಟ್ ಎನ್ನುವಂತಹ ಹೊಸ ಬ್ರ್ಯಾಂಡ್ ಅನ್ನು ಲೋಕಾರ್ಪಣೆಗೊಳಿಸ್ತಾ ಇದೆ. ವಿಶ್ವವೇ ಕೊರೋನಾ ಸೋಂಕಿನ ಆರ್ಭಟಕ್ಕೆ ತತ್ತರಿಸಿ ಹೋಗಿದೆ. ಉದ್ಯಮ ಕ್ಷೇತ್ರ ಕೂಡ ಬಹಳಷ್ಟು ಹೊಡೆತ ಕಂಡಿದೆ. ಈ ನಿಟ್ಟಿನಲ್ಲಿ ಈಗ ದೇಶದಲ್ಲಿ ವೋಕಲ್ ಫಾರ್ ಲೋಕಲ್ ಎನ್ನುವಂತಹ ಪರಿಕಲ್ಪನೆ ಹೆಚ್ಚಾಗಿ ಚಾಲ್ತಿಗೆ ಬರ್ತಾ ಇದೆ. ಈ ನಿಟ್ಟಿನಲ್ಲಿ 1973ರಿಂದಲೂ ಪ್ಲಾಸ್ಟಿಕ್ ಪ್ಯಾಕಿಂಗ್ ಮತ್ತು ಡಿಸೈನಿಂಗ್ ಕ್ಷೇತ್ರದಲ್ಲಿ ತನ್ನದೇ ಆದ ಬ್ರ್ಯಾಂಡ್ ಅನ್ನು ಕ್ರಿಯೇಟ್ ಮಾಡಿರುವಂತಹ ಜಿಡಿ ಸಮೂಹ ಸಂಸ್ಥೆಗಳ ಅಂಗಸಂಸ್ಥೆ ಗುರುದೇವ್ ರಿಟೇಲ್ಸ್ ಪ್ರೈವೇಟ್ ಲಿಮಿಟೆಡ್ ಹೊಸದೊಂದು ಪ್ರಯತ್ನಕ್ಕೆ ಮುಂದಾಗಿದೆ. ಸಂಸ್ಥೆಯು ಇದೀಗ ಪ್ಯಾಕ್ ಸ್ಮಾರ್ಟ್ ಎನ್ನುವಂತಹ ನೂತನ ಮಳಿಗೆಯನ್ನ ಮಂಗಳೂರಿನ ಮಣ್ಣಗುಡ್ಡೆಯಲ್ಲಿ ಆರಂಭಿಸ್ತಾ ಇದೆ. ಇನ್ನು ಈ ಒಂದು ನೂತನ ಬ್ರ್ಯಾಂಡ್ ಈಗಾಗಲೇ ಲೋಕಾರ್ಪಣೆಗೊಂಡಿದೆ. ಈ ಮಳಿಗೆಯಲ್ಲಿ ಎಲ್ಲಾ ರೀತಿಯ ಪ್ಲಾಸ್ಟಿಕ್ ಡಿಸೈನ್, ಪೇಪರ್ ಡಿಸೈನ್, ವಿವಿಧ ಶೈಲಿಯ ಡಿಸೈನ್ಗಳನ್ನ ಪೂರಕವಾಗಿ ಮಾಡಿಕೊಡಲಾಗುತ್ತೆ. ಎಲ್ಲಾ ರೀತಿಯ ಪ್ಯಾಕಿಂಗ್ ಮೆಷಿನ್ಗಳು, ಪ್ಲಾಸ್ಟಿಕ್ ಮೆಟೀರಿಯಲ್ಗಳು, ಪೇಪರ್ ಮೆಟೀರಿಯಲ್ಗಳು ಕೂಡ ಲಭ್ಯವಿದೆ. ಅಷ್ಟೇ ಅಲ್ಲದೆ ಸಂಸ್ಥೆಯು ಇಂತಹ 30 ಶೋರೂಮ್ಗಳನ್ನ ಕರ್ನಾಟಕದಾದ್ಯಂತ ತೆರೆಯೋದಿಕ್ಕೆ ಚಿಂತನೆಯನ್ನು ಕೂಡ ನಡೆಸ್ತಾ ಇದೆ. 100 ರಿಂದ 5 ಲಕ್ಷ ರೂಪಾಯಿವರೆಗಿನ ಸಾಮಗ್ರಿಗಳನ್ನ ಇಎಂಐ ಮುಖಾಂತರವೂ ಗ್ರಾಹಕರಿಗೆ ನೀಡುವಂತಹ ಪರಿಕಲ್ಪನೆಯನ್ನ ಸಂಸ್ಥೆ ಹೊಂದಿದೆ. ಇನ್ನು ಈ ಬಗ್ಗೆ ಗುರುದೇವ್ ರಿಟೇಲ್ಸ್ ಪ್ರೈವೇಟ್ ಲಿಮಿಟೆಡ್ನ ಆಡಳಿತ ನಿರ್ದೇಶಕರಾದ ಬಿ ರೋಷನ್ ಡಿ ಬಾಳಿಗ ಅವರು ಮಾತನಾಡಿ, 1973ರಿಂದಲೂ ಸಂಸ್ಥೆಯು ಗ್ರಾಹಕರಿಗೆ ಉತ್ತಮವಾದ ಸೇವೆಯನ್ನ ನೀಡ್ತಾ ಇದೆ. ಇದೀಗ ನೂತನ ಬ್ರ್ಯಾಂಡ್ ಕೂಡ ಲಾಂಚ್ ಆಗಿದ್ದು, ಹೋಲ್ಸೇಲ್ ಹಾಗೂ ರಿಟೇಲ್ ಸೇವೆಗಳು ಇಲ್ಲಿ ಲಭ್ಯವಿದೆ. ಗ್ರಾಹಕರು ಇದರ ಪ್ರಯೋಜನವನ್ನ ಪಡೆದುಕೊಳ್ಳಿ ಅಂತ ಹೇಳಿದರು. 1973ರಿಂದ ಮಂಗಳೂರು ಹಾಗೂ ಸುತ್ತಮುತ್ತಲಿನ ರಾಜ್ಯಗಳಲ್ಲಿ ಎಲ್ಲ ಗ್ರಾಹಕರಿಗೆ ಅವರಿಗೆ ಬೇಕಾದಂಥ ಪ್ಲಾಸ್ಟಿಕ್ ಪ್ಯಾಕಿಂಗ್ ಮೆಟೀರಿಯಲ್ ಸಾಮಗ್ರಿಗಳು, ಅದು ಯಾವ ರೀತಿಯ ಬ್ರೆಡ್ ಆಗಲಿ ಏನಾದರೂ ಪ್ಯಾಕಿಂಗ್ ಬೇಕಾದ ಸಾಮಗ್ರಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಒಳ್ಳೆಯ ಡಿಸೈನ್ಗಳಲ್ಲಿ ಪ್ರಿಂಟಿಂಗ್ ಮಾಡಿ ಕೊಡ್ತಾಯಿದ್ರು. ನಮ್ಮ ಸಂಸ್ಥೆಯ ಗುರುದೇವ್ ರಿಟೇಲ್ಸ್ ಎಂಬ ಸಂಸ್ಥೆ ಪ್ಯಾಕ್ ಸ್ಮಾರ್ಟ್ ಎಂಬ ಬ್ರ್ಯಾಂಡ್ನಲ್ಲಿ ಇತ್ತೀಚೆಗೆ ಲಾಂಚ್ ಮಾಡಿದ್ದೇವೆ. ಇದರ ಅಂಡರ್ ನಾವು ನಮ್ಮ ಪ್ರಥಮ ಮಳಿಗೆಯನ್ನು ಮಂಗಳೂರಿನಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ಇನ್ನು ಸ್ವದೇಶಿ ವಸ್ತುಗಳಿಗೆ ಇಲ್ಲಿ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ. ಇಂಡಸ್ಟ್ರಿ ಬಿಸಿನೆಸ್ ಆರಂಭಿಸಲು ಇಚ್ಛಿಸುವಂತವರಿಗೆ ಲೈಸೆನ್ಸ್ನಿಂದ ಹಿಡಿದು ಪ್ರಾಜೆಕ್ಟ್ ಸೆಟ್ ಮಾಡುವವರೆಗೆ ಎಲ್ಲಾ ರೀತಿಯ ಸೇವೆಯನ್ನ ಒದಗಿಸುವಂತಹ ಗುರಿಯನ್ನ ಈ ಸಂಸ್ಥೆ ಹೊಂದಿದೆ. ಅಷ್ಟೇ ಅಲ್ಲದೆ ಇನ್ನು ಕೆಲವು ದಿನಗಳಲ್ಲಿ ಈ ಸಂಸ್ಥೆಯ ಆನ್ಲೈನ್ ಆಪ್ ಕೂಡ ಲಾಂಚ್ ಆಗಲಿದ್ದು, ಗ್ರಾಹಕರಿಗೆ ಮತ್ತಷ್ಟು ಅನುಕೂಲವಾಗಲಿದೆ. ಒಟ್ಟಿನಲ್ಲಿ ಗುರುದೇವ್ ರಿಟೇಲ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು ಕೊರೋನಾ ಸಂಕಷ್ಟದ ನಡುವೆಯೂ ಗ್ರಾಹಕರಿಗೆ ಉತ್ತಮ ಸೇವೆ ನೀಡಲು ಮುಂದಾಗಿದೆ. ಸಂಸ್ಥೆಯು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ಈ ಮೂಲಕ ಕರಾವಳಿಗೆ ಒಂದು ಕೊಡುಗೆಯಾಗಲಿ ಅನ್ನೋದು ನಮ್ಮ ಆಶಯವಾಗಿದೆ. ಶರತ್ ಸಾಲಿಯಾನ್, ವಿ4 ನ್ಯೂಸ್ 24/7 ಮಂಗಳೂರು.